ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಸ್ಥಾನ ತಲಪಾಡಿ ಇಲ್ಲಿ ಏರ್ಪಡಿಸಿದ್ದೇವೆ. ಈ ಶಿಬಿರಕ್ಕೆ ಬಂದಂಥ ಎಲ್ಲ ಮಕ್ಕಳನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇನ್ನು ಕೆಲವು ಹೊತ್ತಿನಲ್ಲಿ ಈ ಶಿಬಿರದ ಉದ್ಘಾಟನೆ ಆಗಿದೆ. ಶಿಬಿರದ ಉದ್ಘಾಟನೆಯ ನಂತರ 4 ಗಂಟೆಗೆ ನಿರಂತರವಾಗಿ ಶಿಬಿರ ನಡೆಯಲಿದೆ. ಎಲ್ಲ ಮಕ್ಕಳು ಕೂಡ ಅದಕ್ಕೆ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿ ಬಂದಿರ್ತಾರೆ. ಎಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕೆಲವು ಹೊತ್ತಿನಲ್ಲಿ ಈ ಶಿಬಿರ ಉದ್ಘಾಟನೆಗೊಂಡಿದೆ. ಈ ಒಂದು ಬೇಸಿಗೆ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರನ್ನು ಹಾಗೂ ಮಕ್ಕಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೀನಿ. ಈ ಸ್ಥಳದಲ್ಲಿ ನೆಲೆಸಿರುವಂಥ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ನೆನೆಸುತ್ತಾ ಎಲ್ಲ ಪರಿವಾರ ದೇವರುಗಳನ್ನು ನೆನೆಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ನಮ್ಮೆಲ್ಲರ ಅನುಮತಿ ಕೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಯುತ ಗೋಪಾಲ್ ಚೆಟ್ಯಾರ್, ಮಂಗಳೂರು ವಿಭಾಗ ಸಂಘ ಚಾಲಕರು ಹಾಗೂ ಶ್ರೀಯುತ ಸುದರ್ಶನ್ ಮೂಡಬಿದ್ರೆ, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ, ಗಿರಿಪ್ರಕಾಶ್ ತಂತ್ರಿಗಳು, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಹಾಗೂ ಡಾಕ್ಟರ್ ಮೋಹನ್ದಾಸ್ ರೈ, ಆಡಳಿತ ಮುಕ್ತೇಶ್ವರರು ಹಾಗೂ ಆಡಳಿತ ಮುಕ್ತೇಶ್ವರರು ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ, ಹಾಗೆ ಶ್ರೀಯುತ ಗಣೇಶ್ ಭಟ್ ಪ್ರಧಾನ ಅರ್ಚಕರು ಹಾಗೂ ಸಮಿತಿಯ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲ ಅತಿಥಿ ಗಣ್ಯರನ್ನು ಶಿಶು ಮಂದಿರದ ವ್ಯವಸ್ಥಾಪಕರು ವೇದಿಕೆ ಕರೆತರಬೇಕಾಗಿ ವಿನಂತಿಯನ್ನು ಮಾಡ್ತಾಯಿದ್ದಾರೆ. ಎಲ್ಲ ಅತಿಥಿ ಗಣ್ಯರು ವೇದಿಕೆ ಬರಬೇಕಾಗಿ ವಿನಂತಿ. ಅಲೆಮಾರಿ ಸಂಘದ ನಿಗಮದ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾತೆ ಕ್ಷೇತ್ರದ ಶ್ರೀ ದುರ್ಗಾ ಪರಮೇಶ್ವರಮ್ಮರವರ ಮನಸ್ಸಾರಿ ಸ್ಮರಿಸುತ್ತಾ ಹಾಗೂ ಗ್ರಾಮಗಳ ಎಲ್ಲ ದೇವರುಗಳನ್ನು ವಂದಿಸುತ್ತಾ ಕೇಶವ ಶಿಶು ಮಂದಿರ ಮತ್ತು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸಹಯೋಗದೊಂದಿಗೆ 6 ದಿನಗಳ ಈ ಬೇಸಿಗೆ ಶಿಬಿರವನ್ನು ನಡೆಸುವುದಕ್ಕೆ ತಾವೆಲ್ಲರೂ ಇಲ್ಲಿ ಸೇರಿದ್ದೀರಾ. ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಈ ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದವರು ನಮ್ಮ ಹಿರಿಯರು, ಸಂಘದ ವಿಭಾಗ ಸಂಘ ಚಾಲಕರಾಗಿರತಕ್ಕಂಥ ಗೋಪಾಲ್ ಚೆಟ್ಯಾರ್ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಅವರಿಗೆ ಶಿಬಿರಾರ್ಥಿಗಳು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದವರು ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಬಹಳ ದೂರದ ಮೂಡುಬಿದ್ರೆಯಿಂದ ಬೇರೆ ಬೇರೆ ಅನೇಕ ಕಾರ್ಯಕ್ರಮಕ್ಕಿದ್ದರೂ ಕೂಡ ಬಂದಿದ್ದಾರೆ ಸುದರ್ಶನ್ ಮೂಡುಬಿದ್ರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತಿದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರೆದಾಗ ನಮ್ಮ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಮೊದಲೇ ಬಂದವರು ಗಿರಿಪ್ರಕಾಶ್ ತಂತ್ರಿಗಳು, ಪೊಳಲಿ ಕ್ಷೇತ್ರದ ತಂತ್ರಿಗಳಾಗಿ, ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ, ಧಾರ್ಮಿಕ ಚಿಂತನೆಯುಳ್ಳಂಥ ಹಿರಿಯರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಶ್ರೀ ಗಣೇಶ್ ಭಟ್ ಇದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ನಮ್ಮ ಶಿಶು ಮಂದಿರದ ಹಿತೈಷಿಗಳು, ಪೋಷಕರು, ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು ರವೀಂದ್ರ ಶೆಟ್ಟಿ ಉಳಿದೊಡ್ಡವರು. ಇವರು ಕರ್ನಾಟಕ ಸರ್ಕಾರದ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕದಲ್ಲಿ ಓಡಾಡುತ್ತಿದ್ದಾರೆ. ಅಂತವರು ಬಿಡುವಿಲ್ಲದ ಸಮಯದಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಹಿತೈಷಿಗಳು, ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವುದು ಡಾಕ್ಟರ್
ಮೋಹನ್ ದಾಸ್ ರೈ ಸಾಂತೆ ಗೊತ್ತು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾಜಪದ ಪ್ರಮುಖರು, ನಮ್ಮ ಹಿತೈಷಿಗಳು, ನಮ್ಮ ಒಡನಾಡಿಗಳಾಗಿರತಕ್ಕಂಥ ಸತೀಶ್ ಗುಂಪಾಲ್ ಇದ್ದಾರೆ. ಹಾಗೆ ಭಾಜಪ ಶಕ್ತಿ ಕೇಂದ್ರ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಇದ್ದಾರೆ. ಹಾಗೆ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಮೋಹನ್ ದಾಸ್ ಶೆಟ್ಟಿ ಇದ್ದಾರೆ. ಮತ್ತು ಅನೇಕ ಸಂಘ ಸಂಸ್ಥೆ ಹಿರಿಯರಿದ್ದಾರೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿದ್ದಾರೆ. ಈ ದೇವಸ್ಥಾನದ ಇತರ ಅರ್ಚಕರು ಹಾಗೂ ಸಿಬ್ಬಂದಿಗಳಿದ್ದಾರೆ. ಇಲ್ಲಿ ನೆರೆದಂಥ ಶಿಶು ಮಂದಿರ ಪದಾಧಿಕಾರಿಗಳು, ಮಾತೃ ಮಂಡಳಿಯವರು ಹಾಗೂ ಶಿಬಿರಾರ್ಥಿಗಳಾದಂತಹ ಮಾಧ್ಯಮಗಳು ಎಲ್ಲರನ್ನೂ ಒಂದೇ ವಾಕ್ಯದಲ್ಲಿ ಎಲ್ಲರನ್ನೂ ಸ್ವಾಗತಿಸಿದ್ದೇನೆ. ಈ ಶಿಬಿರ ಈ ಕ್ಷೇತ್ರದಲ್ಲಿ ಇದೊಂದು ಹೊಸತೇನಲ್ಲ. ಕಳೆದ ಅನೇಕ ವರ್ಷಗಳಿಂದ ಈ ಶಿಬಿರವನ್ನು ನಾವು ನಡೆಸುತ್ತಿದ್ದೇವೆ. ಈ ಶಿಬಿರದಿಂದ ನಮಗೇಕೆ ಆಗಿರ್ಬೋದು ಇದೆಲ್ಲ ಮಕ್ಕಳಿಗೆ ಮಾಡಿ ಏನು ಪ್ರಯೋಜನ ಅಂತ ನಾನು ಒಂದು ಉದಾಹರಣೆಯನ್ನು ಹೇಳ್ತೇನೆ. ಈ ಶಿಬಿರದಲ್ಲಿ ಮಾತ್ರ ಅಲ್ಲ, ನಮ್ಮ ಶಿಶು ಮಂದಿರದ ಒಡನಾಡಿ ಆಗಿದ್ದ ಹುಡುಗ ನಾನು ಸದಾಕಾಲ ಎಲ್ಲ ಅವರ ಶಾಲಾ ಬಿಡುವಿನಲ್ಲಿ ಆತನು ಒತ್ತಾಯಪೂರ್ವಕವಾಗಿ ಶಿಶು ಮಂದಿರ ಲೆಕ್ಕಾಚಾರವನ್ನು ಕೊಡುತ್ತಿದ್ದೆ. ಆಗ ಅವನಿಗೆ ಸುರುವಿಗೆ ಅದು ರಗಳೆ ಅಂತ ಅದು ಕೊನೆಗೆ ಅವನಿಗೆ ಖುಷಿಯಾಯಿತು. ಈಗ ಬೆಂಗಳೂರಲ್ಲಿ HL ಆಫೀಸಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಈಗಲೂ ಕೂಡ ಅವನು ಅಲ್ಲಿ ಒಬ್ಬ ಪ್ರಮುಖನಾಗಿ ಎಲ್ಲ ಕಷ್ಟ ಕಾರ್ಖಾನೆಗಳಿಗೆ ಇಲ್ಲಿ ಆದ ಕಂಪನಿಯವರಿಗೆ ಅವನೊಬ್ಬ ನೇತಾರನಾಗಿ ಸಹಾಯ ಮಾಡುವಂಥ ಒಂದು ಮನೋಭಾವ ಇದ್ದರೆ ಅದನ್ನು ಹೇಳುವುದೇನೆಂದರೆ ನನಗೆ ಶಿಶು ಮಂದಿರದ ಶಿಕ್ಷಣ, ಶಿಬಿರದ ಶಿಕ್ಷಣ. ಯಾಕೆಂದರೆ ನನ್ನ ಒಡನಾಡಿಯಾಗಿದ್ದಂಥ ಹುಡುಗ ಸಾಮಾನ್ಯ ಹುಡುಗ, ಅವನಿಗೆ ಬೆಂಗಳೂರಲ್ಲಿ ಅಂತ ಹುದ್ದೆಯಲ್ಲಿ ಇದ್ದರೂ ಕೂಡ ಅವನು ಸಾಮಾಜಿಕ ಒಂದು ಕಳಕಳಿ ಮತ್ತು ಸೇವಾ ಭಾವನೆ ಇಟ್ಟುಕೊಂಡಿದ್ದರೆ ಅದು ನಮ್ಮ ಸಂಸ್ಕಾರದ ಒಂದು ಭಾಗ ಅಂತ ಹೇಳಿಕೆ ನನಗೂ ಕೂಡ ಹೆಮ್ಮೆ ಆಗ್ತದೆ. ಅನೇಕ ಸಂದರ್ಭದಲ್ಲಿ ನನಗೆ ಕಳೆದ 33 ವರ್ಷಗಳಿಂದ ಶಿಬಿರ ಸಂಸ್ಕಾರ ಸಂಘಟನೆ ಮಾಡಿದರ ಫಲವಾಗಿ ಅನೇಕರು ಸಿಗ್ತಾರೆ. ಅನೇಕರು ಬೇರೆ ಬೇರೆ ಪರಿಚಯ ಮಾಡ್ತಾರೆ, ನಮಗೆ ಗೊತ್ತೇ ಇರುವುದಿಲ್ಲ ಅಂತ ನೂರಾರು ಘಟನೆಗಳಿವೆ. ಆ ಘಟನೆ ಹೇಳಲಿಕ್ಕೆ ಇಲ್ಲಿ ಸಮಯ ಇಲ್ಲ. ನಾವು ಶಿಶು ಮಂದಿರದಿಂದ ಒಂದು ನವದಂಪತಿ ಸಮಾವೇಶ ಇರ್ಬೋದು, ಅಲ್ಲ ಇನ್ನಿತರ ಕಾರ್ಯಕ್ರಮ ಇರ್ಬೋದು. ಒಂದು 1000 ಮನೆಗೆ ಸಂಪರ್ಕ ಮಾಡಿದ್ದೀನಿ, ಒಂದು ನೂರಾರು ಮನೆಗೆ ಸಂಪರ್ಕ ಮಾಡಿರ್ಬೋದು, 1000 ಜನರನ್ನು ಮಾತಾಡಿಸ್ಬೋದು. ಆದರೆ ನಮಗೆ ವೈಯಕ್ತಿಕವಾಗಿ ಕಷ್ಟ ಆದರೂ ಕೂಡ ಮಾನಸಿಕವಾಗಿ ನೆಮ್ಮದಿ ಇದೆ ಅಂತ ಹೇಳುವುದಕ್ಕೆ ಈ ಕ್ಷೇತ್ರದಲ್ಲಿ ನಮಗೆ ಸಂತೋಷ ಆಗ್ತಿದೆ. ಅಂತಹ ಈ ಶಿಬಿರದಿಂದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ ಎಂಬುದು ನಮ್ಮದೊಂದು ವಿಶ್ವಾಸ. ಇಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಆಗುವಾಗಲೂ ಕೂಡ ನಾನು ನಮ್ಮ ಜಿಲ್ಲಾಧ್ಯಕ್ಷರಲ್ಲಿ ನಾನು ಮನವಿ ಮಾಡಿದ್ದೇನೆ, ಖಂಡಿತ ನನಗೆ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಆ ಸದಸ್ಯತ್ವ ನನಗೆ ಬೇಡ. ಯಾಕೆಂದರೆ ನನಗೆ ಸಮಾಜದಲ್ಲಿ ಇದ್ದಂಥ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಶಿಶು ಮಂದಿರದ ಜವಾಬ್ದಾರಿ ತುಂಬ ಇದೆ. ನಾನು ಬೇಡ ಅಂತ ಹೇಳಿದರೆ ಕೂಡ ಅಮ್ಮನ ಅನುಗ್ರಹ ಮತ್ತೆ ನಮ್ಮ ಕರೆಯುವುದಕ್ಕೆ ಸಾಧ್ಯವಾಯಿತು. ಈಗ ಬಂದ ಮೇಲೆ ಇನ್ನು ನನಗೆ ಸುಮ್ಮನಿರೋದಕ್ಕೆ ಸಾಧ್ಯವಿಲ್ಲ. ಸರ್ಕಾರದ ಆದೇಶವಿದೆ, ಪಕ್ಷದ ಆದೇಶವಿದೆ, ಇಡೀ ಹಿಂದೂ ಸಮಾಜದ ಆದೇಶ ಇದೆ. ದೇವಸ್ಥಾನದಲ್ಲಿ ಧರ್ಮ ಶಿಕ್ಷಣ ಕೊಡಬೇಕು ಅಂತ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರು ಹಾಗೂ ಧಾರ್ಮಿಕ ಪರಿಷತ್ನ ಸದಸ್ಯರು ಗೋಪಾಲ್ ಗುಪ್ತಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಶಿಶು ಮಂದಿರದ ಅಧ್ಯಕ್ಷರಾದ ಶಿವರಾಮ್ ಶೆಟ್ಟರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ್ದೇನೆ. ಶಿಬಿರದ ಮೂಲಕ ಅನೇಕ ಸಾಮಾಜಿಕ ಪರಿವರ್ತನೆ ಆಗ್ತದೆ. ಇಲ್ಲಿ ಧರ್ಮ ಶಿಕ್ಷಣ ಕೊಡಬೇಕು ಅಂತ ನಮ್ಮ ಡಾಕ್ಟರ್ ಕೂಡ ಆಗಾಗ ಒತ್ತಾಯ ಮಾಡುತ್ತಿದ್ದಾರೆ. ಕೇವಲ ಇವತ್ತಿಗೆ ಶಿಬಿರ ಮುಗಿದ ತಕ್ಷಣ ನಮ್ಮ ಕಾರ್ಯಕ್ರಮ ಮುಗಿಯುವುದಿಲ್ಲ. ಇನ್ನು ತಿಂಗಳಿಗೆ 1 ಸಲವೋ 2 ಸಲವೋ ಇಲ್ಲಿ ನಮ್ಮ ಊರಿನ 2-3 ಗ್ರಾಮದ ಎಲ್ಲ ತಂಗಿಯಂದಿರನ್ನ ಅಲ್ಲ ಕಾರ್ಯಕರ್ತರನ್ನು ಸೇರಿಸಿ ಅವರಿಗೆ ಧರ್ಮ ಶಿಕ್ಷಣ ಕೊಡಬೇಕು ಅಂತ ಒಂದು ಹಿರಿಯರ ಆದೇಶವಿದೆ. ಸಂಘದ ಹಿರಿಯರಲ್ಲಿ ಮಾತುಕತೆ ಮಾಡಿ ಮುಂದಿನ ದಿನಗಳಲ್ಲಿ ಧರ್ಮ ಶಿಕ್ಷಣ ಏನು ಕೊಡಬಹುದು ಎಂಬುದನ್ನು ಯೋಚನೆ ಮಾಡಿ ಊರಿನ ಎಲ್ಲ ಹಿರಿಯರ ಅನುಭವದ ಮೂಲಕ ಅದನ್ನು ಮಾಡಬೇಕು ಅಂತ ನಮಗೆ ಇಚ್ಛೆ ಇದೆ. ಅದನ್ನೆಲ್ಲ ತಾಯಿ ಪೂರೈಸಬೇಕು ಅಂತ ಕೇಳಿಕೊಳ್ಳುತ್ತಾ ಶ್ರೀ ದುರ್ಗಾ ಪರಮೇಶ್ವರಿ ನಿಮಿತ್ತ ಈಗ ಶಿಬಿರದ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಮ್ಮ ಹಿರಿಯ ಸಂಘದ ಹಿರಿಯರಾದಂಥ ಶ್ರೀಯುತ ಗೋಪಾಲ್ ಶೆಟ್ಟಿ ಅವರು शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मा ज्योतिर्नमोऽस्तुते आत्मा ज्योतिरदीप्ताय ब्रह्मा ज्योतिर्नमोऽस्तुते ब्रह्मा ज्योतिः
ಎಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡಬೇಕಾಗಿರುತ್ತದೆ. ಭಾರತ್ ಮಾತಾ ಕಿ ಜೈ. ದೇವಸ್ಥಾನದ ಹಾಗೂ ಶಿಶು ಮಂದಿರದ ವತಿಯಿಂದ ಆಯೋಜನೆಗೊಂಡಿರುವಂತಹ ಬೇಸಿಗೆ ಶಿಬಿರದ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗದ ಸಂಘಚಾಲಕರು, ಬಹುಶಃ ನನ್ನ ಸಾಮಾಜಿಕ ಜೀವನದ ಉನ್ನತಿಗೆ ನನಗೆ ಪ್ರೇರಣೆ ನೀಡಿದವರು ಅಂತ ಕೂಡ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಆತ್ಮೀಯರಾಗಿರುವಂಥ ಗೋಪಾಲ್ ಚೆಟ್ಟಿಯಾರವರೇ, ವೇದಿಕೆಯಲ್ಲಿರುವಂಥ ಈ ದೇವಸ್ಥಾನದ ಆಡಳಿತ ಮುಖ್ಯಸ್ಥರವರೇ, ಅರ್ಚಕರೇ, ತಂತ್ರಿಯವರೇ, ನಿಗಮದ ಅಧ್ಯಕ್ಷರೇ ಹಾಗೂ ಶಿಶು ಮಂದಿರದ ಅಧ್ಯಕ್ಷರೇ ಹಾಗೂ ನಮ್ಮ ಮಿತ್ರ ಗೋಪಾಲಣ್ಣನವರೇ, ನೆರೆದಿರುವಂಥ ಶಿಶು ಮಂದಿರದ ಕಾರ್ಯಕ್ಕೆ ಕೈ ಜೋಡಿಸಿರುವಂಥ ಬಂಧುಗಳೇ, ನಾರಾಯಣ ಗಜೆಯವರೇ, ಮಾತಾಜಿ ನೋಡಿದಾಗ ಭಾಳ ಸಂತೋಷ ಆಯಿತು. ನನ್ನ ಬಾಲ್ಯದ ನೆನಪುಗಳು ಕೂಡ ಈ ಪುಟಾಣಿಗಳನ್ನು ನೋಡಿದಾಗ ನೆನಪಾಗುತ್ತೆ. ಪುಟಾಣಿಗಳಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಯಾಕೆಂತೇಳಿದರೆ ಮಕ್ಕಳ ಮನಸ್ಸು ಚಂಚಲ, ಅವರ ಮನಸ್ಸು ಒಂದು ಕಡೆ ಅದು ನಿಲ್ಲೋದಿಲ್ಲ. ಇಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಒಂದು ವಾರದ ಕಾಲ ಈ ದೇಶದ ವಿಚಾರದ ಬಗ್ಗೆ, ಮಕ್ಕಳ ಬೆಳವಣಿಗೆಯ ಬಗ್ಗೆ, ಈ ಶಿಬಿರದ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಡುವಂಥ ಕೆಲಸವನ್ನು ಒಂದು ಶಿಶು ಮಂದಿರ ಅನೇಕ ವರ್ಷಗಳಿಂದ ಮಾಡ್ತಾ ಇದೆ. ನಾರಾಯಣ ಗಜೆ ಮತ್ತು ಅವರ ಇಡೀ ತಂಡಕ್ಕೆ ಈ ಒಂದು ಪ್ರಾಮಾಣಿಕತೆಯ ಪರಿಶ್ರಮಕ್ಕೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ಗಳಿಗೆ, ಇಂಜಿನಿಯರ್ ಅವರಿಗೆ ಶಿಕ್ಷಣ ಕೊಡೋದು ದೊಡ್ಡ ಪ್ರಶ್ನೆ ಅಲ್ಲ. ಈ ಪ್ರೈಮರಿ ಹಂತದಲ್ಲಿ ಈ ಬಾಲಕರಿಗೆ ಶಿಕ್ಷಣ ಕೊಡುವಂಥದ್ದು ಬಹಳ ಕಷ್ಟ. ಇಂಥ ಸಂದರ್ಭದಲ್ಲಿ ಇವತ್ತು ಶಿಶು ಮಂದಿರ ಅನೇಕ ವರ್ಷಗಳಿಂದ ಸಮಾಜದ ಮತ್ತು ದೇಶದ ಚಿಂತನೆಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಜಗತ್ತಿನಲ್ಲಿ ಭಾರತ ಗುರುತಿಸಿಕೊಂಡದ್ದು ಬಹಳ ಎರಡು ಪ್ರಮುಖ ಕಾರಣಗಳಿಂದ. ಒಂದು ನಮ್ಮ ದೇಶದ ಋಷಿ ಸಂಸ್ಕೃತಿ, ಇನ್ನೊಂದು ಕೃಷಿ ಸಂಸ್ಕೃತಿ. ಈ ಎರಡೂ ಸಂಸ್ಕೃತಿಯಿಂದ ಭಾರತ ಗುರುತಿಸಿಕೊಂಡಿದೆ. ಋಷಿ ಸಂಸ್ಕೃತಿಯ ಬಗ್ಗೆ ನಮ್ಗೆ ಗೊತ್ತಿದೆ. ಗುರುಕುಲದ ಶಿಕ್ಷಣ ಪದ್ಧತಿ ನಮ್ಮ ದೇಶದಲ್ಲಿತ್ತು. ಜಗತ್ತಿಗೆ ಅನೇಕ ಮೊದಲುಗಳನ್ನು ನಮ್ಮ ದೇಶ ಕೊಟ್ಟಿತ್ತು. ಜಗತ್ತಿಗೆ ಜಗದ್ಗುರುವಾಗಿ ಭಾರತ ಮೆರೆದಿತ್ತು. ಈ ದೇಶಕ್ಕೆ ಯಾವಾಗ ಬ್ರಿಟಿಷರು ಕಾಲಿಟ್ಟರೋ, ವ್ಯಾಪಾರಕ್ಕೋಸ್ಕರ ಬಂದಿರುವಂತಹ ಬ್ರಿಟಿಷರು ವ್ಯಾಪಾರದ ಜೊತೆಗೆ ಈ ದೇಶವನ್ನು ಕಬಳಿಸಬೇಕು ಎನ್ನುವ ಹುನ್ನಾರ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಳಗದ್ದು ಎರಡು ಪ್ರಮುಖ ವಿಚಾರ. ಈ ದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಡಬೇಕಾದ್ರೆ ಒಂದು ಋಷಿ ಸಂಸ್ಕೃತಿಗೆ, ಋಷಿ ಪರಂಪರೆಗೆ ತಿಲಾಂಜಲಿಯನ್ನು ಇಡಬೇಕು, ಇನ್ನೊಂದು ಕೃಷಿ ಸಂಸ್ಕೃತಿಗೆ ಒಡೆತವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಬ್ರಿಟಿಷರು ಆ ಸಂದರ್ಭದಲ್ಲಿ ಯಶಸ್ವಿಯಾದರು. ಅದರ ಪರಿಣಾಮದಿಂದ ನಾವು ಒಂದಷ್ಟು ಕಾಲ ಸಾಂಸ್ಕೃತಿಕವಾಗಿ ದೂರ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ನಮ್ಮ ದೇಶದ ವಿಶೇಷತೆ ಏನು ಅಂತ ಕೇಳಿದ್ರೆ, ಇದು ಆಧ್ಯಾತ್ಮಿಕ ಚಿಂತನೆಯ, ಆಧ್ಯಾತ್ಮಿಕ ಹಿನ್ನೆಲೆ ಇರುವಂಥ ದೇಶ. ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ನಾವು ಕಣ್ಮುಂದೆ ಕಂಡಾಗ ಒಂದು ದೇಶದ ಮೇಲೆ ಇನ್ನೊಂದು ದೇಶ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ದೇಶದ ಸಂಪತ್ತಿನ ಜೊತೆಗೆ ಆ ದೇಶದ ಸಂಸ್ಕೃತಿ ನಾಶ ಆಗಿದೆ. ಆದರೆ ನಮ್ಮ ದೇಶದ ವಿಶೇಷತೆ ಏನು ಅಂತ ಕೇಳಿದರೆ, ಈ ದೇಶದ ಮೇಲೆ ಅನೇಕ ವರ್ಷಗಳಿಂದ ದಾಳಿಯಾದರೂ ಕೂಡ ನಮ್ಮ ದೇಶದ ಸಂಪತ್ತು ಕೂಡ ನಷ್ಟ ಆಗಿಲ್ಲ, ನಮ್ಮ ದೇಶದ ಸಂಸ್ಕೃತಿ ನಾಶ ಆಗಿಲ್ಲ. ಅನೇಕ ಜನ ಹೇಳ್ತಾರೆ ಆರ್ಥಿಕವಾಗಿ ಭಾರತ ಹಿಂದುಳಿದಿದೆ, ಇವತ್ತು ಮುಂದುವರಿಯುತ್ತಿರುವ ದೇಶ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಸುಳ್ಳು ಇತಿಹಾಸವನ್ನು ಸಮಾಜದ ಮುಂದೆ ನೀಡಿದ ಪರಿಣಾಮದಿಂದ ಇವತ್ತು ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸ ಗೊತ್ತಿಲ್ಲ. ಆರ್ಥಿಕವಾಗಿ ಖಂಡಿತವಾಗಿ ಕೂಡ ನಮ್ಮ ದೇಶ ಹಿಂದೆ ಬಿದ್ದಿಲ್ಲ.
ಕೇವಲ ಒಂದು ತಿರುವನಂತಪುರದಲ್ಲಿರುವಂತಹ ದೇವಸ್ಥಾನದಲ್ಲಿರುವಂತಹ ಆರ್ಥಿಕ ಸಂಪತ್ತೇನಿದೆ ಜಗತ್ತನ್ನೇ ಇವತ್ತು ಕೊಂಡ್ಕೊಳ್ಬೋದು. ಅಷ್ಟು ಶ್ರೀಮಂತವಾಗಿರುವಂತಹ ದೇಶದ ಜನತೆಗೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದಂಥ ಅನೇಕ ಸಂದರ್ಭದಲ್ಲಿ ಈ ದೇಶ ಮುಂದುವರಿತಾ ಇದೆ. ಮುಂದುವರಿತಿರುವಂಥ ದೇಶ ಎನ್ನುವ ಸುಳ್ಳು ಇತಿಹಾಸವನ್ನು ನಮ್ಮ ಸಮಾಜದ ಮುಂದೆ, ನಮ್ಮ ಯುವ ಪೀಳಿಗೆಯ ಮುಂದೆ ಹೇಳಿದ ಪರಿಣಾಮದಿಂದ ನಮ್ಮ ಯುವಕರು ಒಂದು ಬೌದ್ಧಿಕವಾಗಿ ಒಂದು ಹಂತದಲ್ಲಿ ಹಿಂಜರಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಳೆದ 97 ವರ್ಷಗಳಿಂದ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗ್ತದೆ ಎನ್ನುವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಸಮಾಜಕ್ಕೆ, ಈ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು, ಹೊಸ ದಿಕ್ಕನ್ನು ಕೊಟ್ಟಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಯತ್ನದ ಪರಿಣಾಮದಿಂದ ಇವತ್ತು ಜಾಗತಿಕವಾಗಿ ಭಾರತ ಮತ್ತೊಮ್ಮೆ ಗುರುತಿಸಿಕೊಂಡಿದೆ. ಬಹಳ ಸಂತೋಷ ಏನು ಅಂತ ಕೇಳಿದರೆ, ಸಂಘದ ಸ್ವಯಂ ಸೇವಕರು ಸಮಾಜದ ಅನೇಕ ಆಯಾಮಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾಜಕ್ಕೆ ಒಂದು ಹೊಸ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕರು ಪ್ರಶ್ನೆ ಮಾಡ್ತಾರೆ, ಸಂಘ ಏನು ಮಾಡ್ತದೆ ಅಂತ. ನಾವು ಕೂಡ ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಕೂತಾಗ ಸಂಘದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಸಂಘ ಏನು ಮಾಡ್ತಾ ಇದೆ? ಆಗ ನಾವು ಉತ್ತರ ಕೊಡ್ತೀವಿ, ಸಂಘ ಏನನ್ನ ಮಾಡೋದಿಲ್ಲ, ಸಂಘ ಯಾವತ್ತೂ ಏನು ಮಾಡೋದಿಲ್ಲ. ಆದರೆ ಸಂಘ ವ್ಯಕ್ತಿಯನ್ನು ನಿರ್ಮಿಸಿ ಸಮಾಜಕ್ಕೆ ಕೊಡ್ತದೆ. ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಸಂಘ ಮಾಡ್ತದೆ. ಸಂಘದಿಂದ ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿ, ಆ ಸ್ವಯಂ ಸೇವಕ, ಅವ ಮಾತ್ರ ಏನನ್ನೂ ಮಾಡದೆ ಬಿಡುವುದಿಲ್ಲ. ಅವ ಸಮಾಜದಲ್ಲಿರುವಂತಹ ನ್ಯೂನತೆಯನ್ನು ಗುರುತಿಸ್ಕೊಳ್ತಾನೆ, ಸಮಾಜದ ಸಮಸ್ಯೆಯನ್ನು ಅರಿತಾನೆ, ಆ ಸಮಸ್ಯೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಸ್ವಯಂ ಸೇವಕ ಮಾಡ್ತಾನೆ. ಅದರಿಂದಾಗಿ ಸಂಘ ಏನು ಮಾಡೋದಿಲ್ಲ, ಅದು ಸ್ವಯಂ ಸೇವಕರು ಎಲ್ಲವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈ ಭಾಗದ ನಮ್ಮ ಸಂಘದ ಸ್ವಯಂ ಸೇವಕರು ಕೇಶವ ಶಿಶು ಮಂದಿರವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಅನೇಕ ಕಾರ್ಯಕರ್ತರು ಸೇರಿಕೊಂಡು ಈ ಭಾಗದ ಬಾಲಕರಿಗೆ, ಬಾಲಕಿಯರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು, ರಾಷ್ಟ್ರೀಯ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಮುಂದೆ ಅವರು ಸಮಾಜಕ್ಕೆ, ಈ ದೇಶಕ್ಕೆ ಆಸ್ತಿಯಾಗಬೇಕು ಎನ್ನುವ ಪರಿಕಲ್ಪನೆಯ ಅಡಿಯಲ್ಲಿ ನಾರಾಯಣ ಕಜೆ ಮತ್ತು ಅವರ ಇಡೀ ತಂಡ ಇವತ್ತು ಅನೇಕ ವರ್ಷಗಳಿಂದ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮಾತಾಜಿಯವರು ಕೂಡ ಅನೇಕ ಪ್ರಯತ್ನಗಳನ್ನು, ಪರಿಶ್ರಮವನ್ನು ಈ ಸಂದರ್ಭದಲ್ಲಿ ಶಿಶು ಮಂದಿರದಲ್ಲಿ ಆಗ್ತಾ ಇದ್ದಾರೆ. ಈ ಒಂದು ಶಿಶು ಮಂದಿರಕ್ಕೆ ತಾಯಂದಿರ ಕೊಡುಗೆ ಬಹಳ ಅಗತ್ಯ ಇದೆ. ಇವತ್ತು ಮನೆಯ ವ್ಯವಸ್ಥೆ ಸರಿಯಾಗಿ ಆಗಬೇಕಾದ್ರೆ ತಾಯಂದಿರಲ್ಲಿ ಬದಲಾವಣೆ ಆದರೆ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶದ ಆಸ್ತಿ ತಾಯಂದಿರು. ಮಾತೃಶಕ್ತಿ ಜಾಗೃತಿ ಯಾತ್ರೆ, ಮಾತೃಶಕ್ತಿ ರಾಷ್ಟ್ರೀಯ ವಿಚಾರಧಾರೆಯ ಜೊತೆಗೆ ಸೇರಿಕೊಂಡ್ರೆ ಇಡೀ ಕುಟುಂಬ ಸೇರಿಕೊಳ್ತದೆ. ಮನೆಯಲ್ಲಿರುವಂಥ ಬಾಲಕ ಸೇರಿಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಮನೆಯಲ್ಲಿರುವಂಥ ಯಜಮಾನ ಸೇರಿಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಆದರೆ ಮನೆಯ ತಾಯಿ ಸೇರಿಕೊಂಡ್ರೆ ತಾಯಿಯೊಟ್ಟಿಗೆ ಮನೆಯ ಮಕ್ಕಳು, ಮನೆಯ ಯಜಮಾನ ಎಲ್ಲರೂ ಸೇರಿಕೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಇವತ್ತು ತಾಯಂದಿರ ಶಕ್ತಿ ಕೂಡ ಇವತ್ತು ರಾಷ್ಟ್ರೀಯ ವಿಚಾರಧಾರೆಯ ಜೊತೆಗೆ ಸಂಘದ ಅನೇಕ ಆಯಾಮಗಳ ಜೊತೆಗೆ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿಶು ಮಂದಿರದ ಸರ್ವ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ, ಸಂಘ ಚಾಲಕರಲ್ಲಿ ವೇದಿಕೆ ಬರುವಾಗಲೇ ವಿನಂತಿಯನ್ನು ಮಾಡಿದ್ದೆ. ಅನಿವಾರ್ಯ ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಇನ್ನಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವುದರಿಂದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಲ್ಲಿ ಕ್ಷಮೆಯನ್ನು ಕೋರುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲರಿಂದ ವಿನಂತಿಯನ್ನು ಮಾಡ್ತಾ, ಈ ಶಿಬಿರದಲ್ಲಿ ಭಾಗವಹಿಸಿದಂಥ ಈ ಪುಟಾಣಿಗಳಿಗೆ ಭಗವಂತ ದೀರ್ಘ ಆಯುಷ್ಯ, ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಈ ಮಕ್ಕಳ ಮುಖಾಂತರ ಅನೇಕ ಸಮಾಜದಲ್ಲಿ ಪರಿವರ್ತನೆಯ ಕೆಲಸ ಕಾರ್ಯಗಳು ಆಗಲಿ. ಆ ಮೂಲಕ ಈ ಸೇರಿರುವಂಥ ಎಲ್ಲ ಮಕ್ಕಳು ನಮ್ಮ ದೇಶದ ಆಸ್ತಿಯಾಗಲಿ ಎನ್ನುವ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಭಾರತ್ ಮಾತಾ. ನಾವು ನೀಡ್ತಾ ಇದ್ದೇವೆ. ಈ ಗುರುತಿನ ಚೀಟಿಯನ್ನು ವ್ಯವಸ್ಥೆ ಮಾಡಿದವರು ಶ್ರೀಯುತ ನಿತ್ಯಾನಂದ ಭಂಡಾರಿಯವರು, ಮಾರುಜಾಗೆ ಸಾಧ್ಯ. ಇವರು ತುಂಬ 60-70 ಮಕ್ಕಳಿಗೆ ಈ ಒಂದು ಗುರುತಿನ ಚೀಟಿಯ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವರಿಗೆ ಶಿಶು ಮಂದಿರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಶ್ರೀಯುತ ಸುದರ್ಶನ್ ಮುಡುಬಿದ್ರೆಯವರು ತುರ್ತು ಕಾರ್ಯನಿಮಿತ್ತ ಈ ಒಂದು ವೇದಿಕೆಯಿಂದ ತೆರಳುತ್ತಾ ಇದ್ದಾರೆ. ಇವರಿಗೆ ಶಿಶುಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಶ್ರೀಯುತ ಸುದರ್ಶನ್ ಮುಡುಬಿದ್ರೆಯವರು. ಈಗ ನಮ್ಮವರೇ ಆದಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದುಟ್ಟು ಇವರು ಒಂದೆರಡು ಹಿತಜ್ಜವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದು ಚುಟುಕಾಗಿ ಒಂದೆರಡು ಮಾತುಗಳನ್ನು ಮಾತಾಡಬೇಕು. ಬಹಳ ವ್ಯವಸ್ಥಿತವಾಗಿ ಇವತ್ತು ಶಿಶು ಮಂದಿರ ಒಂದು ಹಿಂದೂ ಧರ್ಮದ ಅಥವಾ ನಮ್ಮ ಸನಾತನ ಧರ್ಮದ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಗಳನ್ನು ಆ ಮಕ್ಕಳು ಕಲಿಬೇಕು ಇಲ್ಲಿ ಅಂತ ಹೇಳಿದ್ರೆ ಈ ರೀತಿಯಾದ ಶಿಶು ಮಂದಿರ. ಇವತ್ತು ಕೇಶವ ಶಿಶು ಮಂದಿರಕ್ಕಿನ್ಯ ಬಹಳಷ್ಟು ಕಳೆದ 32 ವರ್ಷಗಳಿಂದ ಅದು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳು. ನಾನು ಈಗ ಕಳೆದ 12 ವರ್ಷಗಳಿಂದ ಒಂದು ಶಿಶು ಮಂದಿರದ ನಿಕಟ ಸಂಪರ್ಕದಲ್ಲಿ ಇರುವುದರಿಂದ ಒಂದು ಯಾವ ರೀತಿಯಲ್ಲಿ ಆ ಮಾತೆಯರು ಆ ಸಮಿತಿಯವರು ಆ ಕೆಲಸವನ್ನು ಮಾಡುತ್ತಿರುವಂಥದ್ದನ್ನು ನೋಡಿದಾಗ ಬರತಕ್ಕಂಥ ದಿನಗಳಲ್ಲಿ ಈ ಮಕ್ಕಳಿಂದ ಒಂದು ಸದೃಢವಾದ ಭಾರತವನ್ನು ಕಟ್ಟುವಂಥ ಕೆಲಸ ಈ ರೀತಿಯಾದ ಶಿಶು ಮಂದಿರಗಳಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಇವತ್ತು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ನಾಡಿದ್ದು ಶುಕ್ರವಾರದವರೆಗೆ ಈ ಒಂದು ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡುವುದರ ಮೂಲಕ ಆ ಮಕ್ಕಳಲ್ಲಿ ಇವತ್ತು ಮಕ್ಕಳು ರಜೆ ಇದೆ ಶಾಲೆಗೆ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಈ ರೀತಿಯಾದ ಶಿಬಿರಗಳನ್ನು ತೊಡಗಿಸಿಕೊಂಡಾಗ ಆ ಮಕ್ಕಳಲ್ಲಿ ಇನ್ನಷ್ಟು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಅವರೇನು ಆ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅವರಿಗೆ ಮಾಹಿತಿಗಳನ್ನ ಕೊಡ್ತಾರೆ ಅದನ್ನೆಲ್ಲವನ್ನು ಕೂಡ ತಗೊಂಡು ಅವರ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಶಿಬಿರದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನು ಹೆಚ್ಚೇನು ಮಾತನಾಡದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ತಾಯಿ ದುರ್ಗಾ ಪರಮೇಶ್ವರ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ನಡೆಯಲಿ. ಶುಕ್ರವಾರದವರೆಗೆ ಬರತಕ್ಕಂಥ ಎಲ್ಲ ನಮ್ಮ ಈ ಮಕ್ಕಳಿಗೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ಅಥವಾ ನಮ್ಮ ವಿಚಾರಗಳನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆ ಈ ಶಿಬಿರದಿಂದ ಆಗಲಿ ಅಂತ ಹೇಳುತ್ತಾ ಬರತಕ್ಕಂಥ ದಿನಗಳಲ್ಲಿ ಒಂದು ಸದೃಢವಾದ ಭಾರತವನ್ನು ಕಟ್ಟುವಂಥ ಏನು ಭಾರತ ವಿಶ್ವಗುರು ಆದ್ಯಲೆ ಇದೆ ಅದಕ್ಕೆ ಪುಷ್ಟಿ ಕೊಡತಕ್ಕಂಥ ಕೆಲಸಗಳು ಈ ರೀತಿಯಾದ ಶಿಶು ಮಂದಿರಗಳಿಂದ ಆಗುವಂಥದ್ದನ್ನು ನಾವು ಕಂಡಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆದು ಬರತಕ್ಕಂಥ ದಿನಗಳಲ್ಲಿ ಈ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ರೀತಿಯಾದ ಖುಷಿತನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಇದರಿಂದ ಆಗಲಿ ಅಂತ ಹೇಳುತ್ತಾ ನಾರಾಯಣ್ ಕಜೆ ಅವರು 3ನೇ ದಿನದಿಂದ ನನಗೆ ಫೋನ್ ಮಾಡಿ ನನ್ನ ಈ ಕಾರ್ಯಕ್ರಮ ಬರಡು ಅಂತ ಹೇಳಿದ್ದಕ್ಕೆ ಬಹಳ ಪ್ರೀತಿಯುಂಟು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇಲ್ಲದಿದ್ರೂ ಕೂಡ ನಾನು ಕೇಶವ ನಮ್ಮ ಶಿಶು ಮಂದಿರದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾನು ನನ್ನನ್ನು ತೊಡಗಿಸ್ಕೊಳ್ತೀನಿ. ಬರ್ತಕ್ಕಂಥ ನಾವು ಒಟ್ಟಾಗಿ ಈ ದೇಶ ಕಟ್ಟ ಕೆಲಸ ಅಂತ ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ಹೇಳುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೀನಿ. ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸ್ಮರಿಸ್ತಾ ಇದ್ದೇನೆ. ಈಗ ನಮ್ಮ ಹಿರಿಯರಾದಂಥ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಶ್ರೀಯುತ ಗಿರಿ ಪ್ರಕಾಶ್ ತಂತ್ರಿಗಳು ಒಂದೆರಡು ಹಿತವಚನಗಳ ಮೂಲಕ ನಮ್ಮನ್ನು ಮಾತಾಡಬೇಕು ಅಂತ ವಿನಂತಿ. ಯಾಕಂಡ ಶಿಕ್ಷಣ ರೆಡ್ಡಿ ವಿಧಾನೊಂದಿಗೆ ಒಂಜಿ ಇಂಗ್ಲೀಷ್ ಮೀಡಿಯಂ ಒಂಜಿ ಕನ್ನಡ ಮೀಡಿಯಂ ಇದಕ್ಕೆ ಹೈಫೈ ಜೋಗು ಮತ್ತು ಇಂಗ್ಲೀಷ್ ಮೀಡಿಯಂದಾಗಲೇ ಕನ್ನಡ ಅರ್ಥ ಆಗುಚಿ ನನ್ನ ಮಾತೃಭಾಷೆ ತುಳು ಉಂಟು ನನಗೆ ಒಂಜಿ ಅರ್ಥ ಆಗೋಣ ಇರಾದಿಗಾರ ಪಾತ್ರ ಗೊಲ್ಲ. ಸಂಸ್ಕಾರ ಮುಖ್ಯ. ಆ ಸಂಸ್ಕಾರ ಕೊರಪಿನ ಕ್ಷೇತ್ರವು ಕೆಂಡ ಯಾನು ತೀರ ಮಟ್ಟಡು ಕೇಶವ ಶಿಶು ಮಂದಿರ ಯಾನು ಈ ಕಾರ್ಯಕ್ರಮಗಳು ಬಂದಿದ್ದೆ ಅವಳು ಸಂವಾದ ಇರ್ತೇನೆ ಸಂಸಾರದ ವಲಯದ ಸಮಸ್ಯೆಗೆ ಪರಿಹಾರ ತೀರ ಕಷೆ ಕೊಡಿ ಸೂರ್ಯನಾರಾಯಣ ಭಟ್ರು ಹೆಂಗು ಮತ್ತು ಒಟ್ಟಿಗಿತ್ತ. ಈ ಅಮೆಸೂತಿಕದ ಬಗ್ಗೆ ಚಿಂತನೆ ಈ ಅಮೆಸೂತಿಕ ಬಗ್ಗೆ ಚಿಂತನೆ ಮಾಡಿದಾಗ ಇನಿ ಅಂಚತ್ತಿನ ವ್ಯವಸ್ಥೆಗೆ ಅವು ವೈರಾದ ಹೆಚ್ಚಿನ ಸಮಸ್ಯೆಗೆ ಪರಿಹಾರ ತೆಗೆದು ಇನಿ ಜೋಕುಲಿನ ಸಮಸ್ಯೆ ಜನಗಂಡ ಸಂಸ್ಕಾರ ಪಂಡ ಇಂಚಿನ ಮನುಷ್ಯ ಜೀವನ 14 ಸಂಸ್ಕಾರಗಳೊಂದಿಗೆ ಬಾಳೆ ಪುಟ್ಟಿಗುಡ್ಲೆ ಪುದರ್ದೀಪನ ಸಂಸ್ಕಾರ ಇತ್ತು ತೊಟ್ಟಿಲ್ ಮಾಡಿನ ಸಂಸ್ಕಾರ ಇತ್ತು 5 ಬೊಕ್ಕ ಬರೋಣ ಸಂಸ್ಕಾರ ಮುಖ್ಯ. ಆ ಬೊಕ್ಕ ಬರೋಣ ಸಂಸ್ಕಾರ ಕೆಂಡ ವಿದ್ಯಾಭ್ಯಾಸ ಎಂಗ್ಲೆಟನ್ನ ಗುರುಕುಲಗೆ ಸೇರಿಸ್ತಾವಣಿ ಇದು ಮಲ್ಪ 5 ಬೊಕ್ಕ ಗುರುವಂದನ ಮಲ್ಪಣ ಪದ್ಧತಿ ಜನದಿಂದ ಜೋಕುಲ ಗೊತ್ತುಚ್ಚಿ ಇನಿ ಜೋಕುಲು ಗುರುಕುಲ ನಮಸ್ಕಾರ ಮಲ್ಪಣ ಹಾಯ್ ಮಾಸ್ಟರ್ ಕೈ ದೇರ್ಪುಣಿ ಪಂಡ ಮಾಸ್ಟರ್ಗೆ ಆಶೀರ್ವಾದ ಅಂಚತ್ ಹೃದಯ ಅಂತರಾಳದವರೊಟ್ಟಿಗೆ ನಮಸ್ಕಾರ ಮಲ್ಪಣ ಅವೇ ದೇವರಿಗೆ ನಮಸ್ಕಾರ ಮಾಡುವ ಕ್ರಮೊಂದಿಗೆ ಸಾಷ್ಟಾಂಗ ನಮಸ್ಕಾರ ಆಂಜೋಕುಲಿಗೆ ಜೋಕುಲಿಗೆ ಪಂಜೋಲಿಗೆ ನಮಸ್ಕಾರ ಮಲ್ಪಣ ಕ್ರಮ ಪದ್ಧತಿ ಒಂದು ಮಾತ್ರ ವ್ಯವಸ್ಥೆಯನ್ನು ಸರಿಮತ್ತನ್ನು ಬೋಡುನ ಹಿರಿಯಾಗಲು ಕೊಲ್ಪಣ ಸಂಸ್ಕಾರ ಎಂಚಿನ ಅಪ್ಪಳು ಮಲ್ಪಣ ಅನುಸರಣೆ ಮತ್ತೊಂದು ಜೋಕುಲು ಅಂಜನೆ ಕ್ರಿಯಾ ಜೋಕುಲು ಮತ್ತೊಂದು ಬರ್ಬೇಡಿ ಕಿರಿಯ ಜೋಕುಲು ಆಯ್ನೆಡೋರ ಯಾನು ಡ್ಯಾಪಣ್ಣ ಕೆಂಡ ಯಾನು ಬೈದಿನಿ ಮಾರಿಪಲ್ಲ ಪಂಪನ ಕ್ಷೇತ್ರ ಅವಳು ಗಲ್ಲಿಗೆ ಮದರಾಸ ಗಲ್ಲಿಗೆ
ಕಾರಣ 5 ಗಂಟೆಗೆ ಜೋಕುಲು ಬರ್ಬೇರು, 8 ಗಂಟೆಗೆ ಜೋಕುಲು ಬರ್ಬೇರು, 8 ಗಂಟೆಗೆ ಕೂಡ ಶಾಲೆಗೆ ಬರ್ಬೇರು, ಬೇಡ 4 ಗಂಟೆಗೆ ಬರ್ಬೇರು, 5 ಗಂಟೆಗೆ ಕೂಡ ಜೋಕುಲು ಪಲ್ಲಿಗೆ ಬರ್ಬೇರು, ಕೂಡ 10 ಗಂಟೆಗೆ ಬರ್ಬೇರು. ನಮ್ಮ ಜೋಕುಲು ಕಾಂಡ ಲಕ್ಕನಗನೆ 8 ಗಂಟೆ ಒಂದು ಲಾಸ್ಟ್ ಹೋಗ್ತಾರೆ ಜಪ್ಪು ಮಗನ ಅಪ್ಪನೇ ಬಾಲ್ಯನ ಜಪ್ಪು ಅವನ ಕ್ರಮ ఆయన ಹೇಳಿದ್ರ ಮುಖ್ಯ ಸಂಸ್ಕಾರಗಳು ಜೋಕುಲಿಗೆ ಸುರು ಮಾತೃಸ್ಥಾನದ ಗುರುಗೊರ್ಪಣಿಗೆ ಅಪ್ಪೆ ಸರಿ ಇತ್ತಂದ ಸಂಸಾರ ಸರಿ ಹೊಂದಿರ ಸಾಧ್ಯ ಉಂಟು. ఆయన ಹೇಳಿದ್ರ ಅಂಚತ್ತಿನ ವ್ಯವಸ್ಥೆ ಹಿಡಿದು ಇದು ಕಾಂಡಲಕ್ಕೆ ತುಳಸಿಗೆ ನೀರು ಮೈಪುಣ, ಅದು ದೇವರ ಕೈ ಮುಗಿಯುಣ, ಅದನ್ನ ಗೋಪೂಜೆ ಬೆತ್ತಗದ ತಿನಿದ ಕೊರ್ಪುಣ, ಅದನ್ನ ಸೂರ್ಯಗೆ ನಮಸ್ಕಾರ ಅಲ್ಪುಣ, ಒಂದು ಮಾತ ಸಂಸ್ಕಾರ ಕಲ್ಪಾಣ ಮಾತ್ರ ಜೋಕುಲು ಕಲ್ಪುವ ಇದನ್ನ ಕಲ್ಪರ ಸಾಧ್ಯನೇ ಹೆಚ್ಚು. ఆయన ಹೇಳಿದ್ರ ಇದು ಕುಡಂಜಿ ವಿಶೇಷ ಜಗಂಡ ನಮ್ಮ ಕಿದಿಯ ಪುಣ್ಣು ಜೋಕುಲೆಲ್ಲ ಜಾಸ್ತಿ ನಮ್ಮ ಆನ್ ಜೋಕುಲಿಗೆ ಸೇರೊಂದಿರು ಆ ವಿಶೇಷ ಆದಿತ್ಯವರಾದ ನಾನು ಈ ಪಾತ್ರ ದಾಯಪಣ ಗಂಡ ಎಂಕುಲು ಕಲ್ಪನಾಗ ಈ ಬೇಸಿಗೆ ರಚನೆಗಳು ಶಿಬಿರಗೆ ಬೋಂದಿಚ್ಚಾಡೆ ಯಜಮಾನ್ರೆ ಡಾಕ್ಟ್ರೆ ಎಂಕುಲು ಬೇಸಿಗೆ ಶಿಬಿರದ ಬೋರ್ಡ್ ಅಮ್ಮೆನೊಟ್ಟಿಗೆ ಪೂಜೆಗೆ ಬೋಡು ಅದನ್ನ ಒಲ್ಲ ಹೋಟೆಲ್ಗೆ ಬೇರೆಗೆ ಬೋಡು 5 ಬತ್ತಿನ ಕಾಸರದವರೆಗೆ ಶಿಕ್ಷಣ ಮುಂದುವರಿಯೋಡು ಅದು ಬಡಪತ್ತದ ಕಾಲ ಎಂಗುಲ ಕಾಲ ಅಣ್ಣ ಇನಿ ಅಂಚತ್ತೆ ಅಪ್ಪಮೆ ಜೋಗುಲೆ ಕಲ್ಪಾಡೋದ್ರಾಗ ಮುಖ್ಯ ಬ್ಯಾಟ್ ವಿಕೆಟ್ ಕೊಡೋದು ಕಡಪುಣ್ಣ ಜೋಗುಲೇನಿ ನೀವು ಗೊಬ್ಬದ ಬಲೆ ಅಮ್ಮ ಅಲ್ಲಿ ನೀವು ಬ್ಯಾಟ್ ವಿಕೆಟ್ ಕೊಡ್ದಲ್ಲ ನಮ್ಮ ಗೊಬ್ಬರ ಜಾಗಿಚ್ಚಿ ನಾಯ್ ಈ ರಿಯಲ್ ಎಸ್ಟೇಟ್ ಮಾತ್ರ ಬಿಲ್ಡಿಂಗ್ ಅದು ಇಲ್ಲ ಅದು ಮಾತ್ರ ರೌಂಡ್ ಹೆಚ್ಚಿ ಆ ಹೇಳಿದ್ರ ಜೋಕುಲು ಅಡ್ಡ ಸಾತಿಗೆ ಬಡಕರು ಸಾಧನ ಮಾಡ್ತೀರಿ ಮೊಬೈಲ್ ಅವು ಮತ್ತೆ ನಮ್ಮ ಸರ್ಕಾರದ ಆಜ್ಞೆ ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ಆನ್ಲೈನ್ ಕ್ಲಾಸ್ ಜೋಕುಡೆ ಕೊಟ್ಟು ಮೊಬೈಲ್ ಬೇರೆ ತೆತ್ತೊಂಡು ಅಪ್ಪ ಮಕ್ಕಳು ಗೊತ್ತು ಚೆಂಚೆ ತೆತ್ತೊಂಡು ಆ ವ್ಯವಸ್ಥೆನ ಮಾತ್ರ ಸರಿ ಮಾಡ್ಕೊಂಡು ಮುಖ್ಯ ಅಂಚತ್ತಿನ ಸಂಸ್ಕಾರಗಳು ಅಪ್ಪಮ್ಮನ ಕರ್ತವ್ಯ ಹೆಚ್ಚಿನ ಉಂಟು ಆ ಕರ್ತವ್ಯನ ಸರಿ ಮಾತ್ರ ಜೋಕುಲು ಬೆಳವಣಿಗೆ ಅಂಚ ಅಂಡ ನನ್ನ ಈ ಕಾಲಘಟ್ಟಗಳು ದೇವಸ್ಥಾನ ಕೇವಲ ಒಂಜಿ ಪೂಜೆ ಮಲ್ತದ ನಮ್ಮ ಪೂಜೆ ಪುನಸ್ಕಾರ ಮಲ್ತೊಂದು ಪೋಪುನ ಹಿಂದೂ ಆಯರ ಒಂದು ಕ್ಷೇತ್ರ ಆಯರ ಬಲ್ಲಿ ಈ ದೇವಸ್ಥಾನ ಹಿಡಿದು ಸಮಾಜಮುಖಿಯಾಗಿನ ಒಂಜಿ ವ್ಯವಸ್ಥೆ ಆವಡು ನಮ್ಮ ಸಂಘದಲ ಅಂಚಿನ ನಮ್ಮ ಮಾತ ಹಿರಿಯರನ ಆಶಯ ಐಕ್ ನಮ್ಮ ಈ ತಲಪಾಡಿ ಕ್ಷೇತ್ರಲ ತುಂಬುಗುಣನ ಸಮಾಜಮುಖಿ ಜನಗಳಿಗೆ ಸಂಸ್ಕಾರ ಒಕ್ಕ ಧಾರ್ಮಿಕ ಶಿಕ್ಷಣ ಕೊರ್ಪುನ ವ್ಯವಸ್ಥೆಗೆ ಮಾತ ನಮಲ ಬದ್ಧರಾಗಲ್ಲ ಐಕ್ ಮಾತ ನಮ್ಮ ಮಾತೆಲ್ಲ ಸಹಕಾರ ಮಾಡಿಕೊಂಡು ಈ ಕ್ಷೇತ್ರದ್ದು ಕೇವಲ ಒಂಜಿ ದೇವಸ್ಥಾನದ ಒಂಜಿ ದುಂಬು ಖಾಲಿ ಪೂಜೆ ಪುನಸ್ಕಾರಕ್ಕೆ ಜೋಕ್ಲೆಗ ಅತ್ತು ನಮ್ಮ ಹಿರಿಯ ಧಾರ್ಮಿಕ ಶಿಕ್ಷಣನೇ ಇತ್ತು ನಂಗೆ ನಮ್ಮ ಪುರಾಣ ಇದರ ಬಗ್ಗೆ ದಾಲ ವಿಷಯನೇ ಗೊತ್ತಿತ್ತು ಅಂದರೆ ಮಾತ ಒಂಜಿ ನೈತಿಕ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಕಲ್ಪನಾ ವ್ಯವಸ್ಥೆಗೆ ನಮ್ಮ ಖಂಡಿತ ನಮ್ಮ ಆಡಳಿತ ಅವಧಿಗೆ ಸ್ಪಂದನೆ ಮಲ್ಪಡ್ಕೊಳ್ಳೋದಕ್ಕೆ ಅನ್ನೋದು ಈ ವ್ಯವಸ್ಥೆಯನ್ನು ಮಲ್ತಿನ ಕೇಶವ ಶಿಶು ಮಂದಿರ ಅಭಿನಂದನೆ ಮತ್ತೊಂದು ವೈದ್ಯನ ಪುಟಾಣಿಲಿಗೆ ಮಾತ್ರ ನೆಟ್ಟು ಸದುಪಯೋಗ ಆವಡು ಪಂಡಿನ ಆಶಯ ಅಪ್ಪೆ ಉಲ್ಲಾದಿನ ಮಾತೆಲ್ಲ ಎಡ್ಡೆ ಹೋರಾಟ ಮಾಡೋದಕ್ಕೆ ಅನ್ನೋದು ಎನ್ನ ರೆಡ್ಡಿ ಪಾತ್ರ ಸೂರ್ಯನ ಶ್ರೀಯುತ ಡಾಕ್ಟರ್ ಮೋಹನ್ದಾಸ್ ರೈತರಿಗೆ ಸೂರೈತದ ಸಮ್ಮೇಳನದಲ್ಲಿ ನನ್ನ ದುಂಬುಗು ನಮ್ಮ ಧಾರ್ಮಿಕ ಪರಿಷತ್ತದ ಸದಸ್ಯರಾಯನ ಶ್ರೀಯುತ ಗೋಪಾಲ್ ಕೂತಾರ್ ಎರಡು ಹಿತವಚನದ ಮಾತು ಅಪ್ಪೆ ದುರ್ಗಾ ಪರಮೇಶ್ವರಿ ದೇವಿಗೆ ಅಡ್ಡಬರಂದು ಕೇಶವ ಶಿಶು ಮಂದಿರ ಪಕ್ಕ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಹಯೋಗಗಳು ಬೇಸಿಗೆ ಶಿಬಿರ ಒಂದು ವಾರದ ಈ ಬೇಸಿಗೆ ಶಿಬಿರಡು ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಮಾತೆಲ್ಲ ಸೇರ್ತಾರೆ ಪಾತಿರ್ನಾಗಲು ಮಾತೆಲ್ಲ ವಿಚಾರ ಮಸ್ತ್ ಬಂದಿದೆ ಜೋಗ್ಲಿಗೆ ಅರ್ಥ ಆತನ ಕಿವಿ ಕೊಡ್ತಾರ ಅತಿಥಿಗಳು ದಾದ ಬಂಡಿ ಗೊತ್ತಾಣ ಬರ ಏನಿಗೆ ಅರ್ಥ ಆದ್ರೆ ಒಂಜಿ ಕೈದಿರು ಬಿಡೋದಕ್ಕ ಒರೇಗೆ ಅರ್ಥ ಏನಂಜ ಇಲ್ಲಿಯ ಕತೆ ಬಂದದು ಎನ್ನ ಎರಡು ಪಾತ್ರೆಗಳು ಅಂತವೆ ಒಂಜೂರುಡು ರಡ್ಡು ಜೋಗುಲು ಎಲ್ಲಿ ದೋಸ್ತೆಯವರು ಒಟ್ಟಿಗೆ ಫೋನ್ ಇರ್ತಾರೆ ಫೋನ್ ಉಪ್ಪುನಾಗ ಸಾದಿರಿ ಚೀನೆ ಪಾತ್ರೊಂದು ಫೋನ್ ಇರ್ತೇನೆ ಫೋನಾಗ ಜೋಗುಲಿಗೆ 200 ರೂಪಾಯಿ ದಿಕ್ಕುಂಟು ಸಾದಿಡು ಏತೆ అయిన 2 జన పట్టున్నారు నూదు తెల ఒరి పనిపి నేను బంజారామ తినక ఖర్చు మనుపుగా ఒక్కొరి పనిపై పొడిచి నువ్వు అమ్మ ದುಡ್ಡು ಹತ್ತೆ ನೀ ಏನಲ್ಲ ಆ ದುಡ್ಡು ಅಂಚಾದ ಇದಕ್ಕೆ ಸಂಬಂಧಪಟ್ಟನಾಗ ನಮ್ಮ ಕೊರಡು ಆ ಬೊಕ್ಕೊರಿ ಪನಿಪೈ ಇಜ್ಜಿ ನಮ್ಗೆ ದಿಕ್ಕದನ ಕಾಸಂದು ನಮ್ಮ ಖರ್ಚು ಮಾಡ್ಬಿಡು ಅಗಲೋಳು ಹೇಳಿ ಚರ್ಚೆ ಆಗ್ಬಿಡು ಆದ ಲಾಸ್ಟಿಗೆ 100 ರೂಪಾಯಿ ಪಟ್ಟಣ ನಿನ್ನ ಕಾಸಿನ ಏರಿಯಾಗಲ ಕೊರಲ ಎನ್ನ ಕಾಸಿನ ಯಾರು ಖರ್ಚು ಮಾಡ್ತಾರೆ 5 ಪಕ್ಕ ಅಂಚಿನೇ ದುಂಬು ಪೋಂದು ಪುನಗ ಒಂಜಿ ಅಪ್ಪೆ
ಬುಲ್ತೊಂದು ನಾಡೊಂದುಲ್ಲೆ ಐದು ತೂದು ಜೋಗ್ಲಿಗಿನ ದಾನಮ್ಮ ದಾದಾಂಡು ದಯಬುಲಿಪಾರು ಅಪ್ಪ ಅಮ್ಮ ಪನ್ಪೇರೆ ಎನ್ನ ಬಾಲೆಗೆ ಮರದಗೋಸ್ಕರ ಯಾನು 200 ರೂಪಾಯಿ ಪತನ ಬತ್ತಿತ್ತೆ ಆ ಓಲಾ ದಕ್ಕದು ಬೋಂಡು ನಾಡುന്നിಲ್ಲ ಅಪ್ಪಗ ಐಟು ಒರಿ ಪನ್ಪೆ 100 ರೂಪಾಯಿ ಉಂಡಮ್ಮ ಯಾನು ಕೊರಪೆ ಎಗ್ಲಿ ತಿಕ್ಕದನು ಆ ಬೊಕ್ಕರಿ ಕೊರಿಯರ ಬಾರಿ ಇಂಜರಿವಿ ಅಡ ಲಾಸ್ಟಿಗೆ ಆಯ್ಲ ಕೊರಪೆ ಕೊರ್ತಾದ ಇಲ್ಲಡ ಬೋಪೆ ಇಲ್ಲಡ ಬಾಲೆ ಹುಷಾರಿ ಜನ ಜೆತ್ತದುಪ್ಪು ಐದು ತೂದಾನಾಗ 2 ಜನಕ್ಕೆಲ್ಲ ಬೇಜಾರಾಗ ಆ ಬೊಕ್ಕೋರಿ ಬಾಲೆ ಪನ್ಪೆ ಛಾ ಯಾರು నేను ಖರ್ಚು ಮತ್ತದುಂಡ ಈ ಬಾಲೆಗೆ ಮರ್ದಗನೆ ರಿಜ್ಜಾಂಡು ಅಂಚಾದು ಈ ಪಂಡಿನೇ ಸರಿ ಮಾರ ಅಂತ ಪನ್ಪೆ ಇದಕ್ಕೆ ಅರ್ಥದಾದ ಬಂಡ ನಮ್ಮ ಅತ್ತನ ದುಡ್ಡು ಅತ್ತನ ಒವೇ ವಸ್ತು ಅವು ನಮ್ಮ ಯಾರ ಸಾಧ್ಯ ಉಂಡ ನಮ್ಮ ಅತ್ತು ಏರನ ದುಡ್ಡು ಅದು ಏರನ ವಸ್ತು ಆ ವಸ್ತುನ ಆಗ್ಲಿ ಏರಿಗೆ ಪಟ್ಟದುಂಡ ಆಗ್ಲೇಗೆ ನಮ್ಮ ಎತ್ತವನ ನಮ್ಮ ಕರ್ತವ್ಯ ಆ ಸಮಾಜಗಳು ಎಂಚಿನೇ ವ್ಯತ್ಯಾಸ ಬರ್ತನಲ್ಲ ನಮ್ಮ ಅವೇನು ಸರಿಯಾದ ರೀತಿ ಇನ್ನು ಸ್ಪಂದಿಸ್ತದಂತ ಆ ಸಮಾಜದ ಮಲ್ಲ ವ್ಯಕ್ತಿಯರೇ ಸಾಧ್ಯ ಅಂಚನೆ ವಿದ್ಯಾಭ್ಯಾಸ ಇನ್ನು ಕೊರ್ಪನಂಚಿನ ಒಂಜುವಾರದ ಶಿಕ್ಷಣನು ಇದು ಸರಿಯಾದ ಕಿವಿಗೊರ್ತು ಕೇಂದ್ರದಂಡ ದುಂಬದ ದಿನಟೆ ನಿಗಲ ಜೀವನದ ಒತ್ತುಗು ಅವು ನಿಗಲಿ ಪ್ರಯೋಜನಕಾರಿ ಅದು ಬರ್ತದೆ ಇನಿ ಎಕಡೆ ಪಾತ್ರದ ತಂದಿರದಾರ ಬಂಡಿ ಅಲ್ಪ ಅಲ್ಪ ಮದರಾಸು ಉಂಡು ಆ ಮದರಾಸಡಿ ಏತ್ ಮಲ್ಲ ಜೋಕುలుಳ್ಳೇರಿ ಗೊತ್ತುನಾ ಮೂಲು ಸೇತರ ಕ್ಲಿಯರಾಗಿ ಗೊತ್ತುನಾ ಏದತ್ ಮಲ್ಲ ಜೋಕುలుಳ್ಳೇರಿ ನಿಗಲಂತ ಮಲ್ಲನ ಮಲ್ಲನ ಮಲ್ಲ ಜೋಕುಲ ನಿಗಲಾತೆ ಮಲ್ಲ ಜೋಕುಲು ನಿಗಲಿಡ್ದಲ್ಲ ಇಲ್ಲೇ ಜೋಕುಲು ಕಾಂಡೆ 4 ಗಂಟೆ ಲಕ್ಕುವೇರು 5 ಗಂಟೆಗೆ ಮದರಾಸು ಬೋಪೇರು ಮದ್ರಾಸರು ಬೋದು ಒಂಜಾತ ಶಿಕ್ಷಣ ಕಲ್ಪವೇರು ಅವ್ರು ಎಂಜಿನ ಕಲ್ಪವೇರು ನಮ್ಮ ವಿರುದ್ಧವಾದ ಈ ದೇಶದ ವಿರುದ್ಧ ನಮ್ಮ ಹಿಂದುತ್ವದ ವಿರುದ್ಧವಾದ ಆಗ್ಲಿಗೆ ಜೋಗ್ಲಿಗೆ ಶಿಕ್ಷಣ ಕೊರ್ಪೇರು ನಮ್ಮದಾದ ಕಲ್ಪೋಡು ದಾದ ಕಲ್ಪೋಡು ಬಲ್ಲೆ ನಮ್ಮ ಧರ್ಮದ ರಕ್ಷಣೆ ಬೊಕ್ಕ ದೇಶದ ರಕ್ಷಣೆ ಈ 2 ವಿಚಾರದ ಬಗ್ಗೆ ನಮ್ಮ ಜೀವನೋಡು ಕಲ್ದೋಗ್ಬೋದು ನಮ್ಮ ಹಿರಿಯಗಳಿಗೆ ಗೌರವ ಕೊರ್ಪಿನ ಹೆಂಚಿನ ಅಪ್ಪೆಮ್ಮಗೆ ಗೌರವ ಕೊರ್ಪಿನ ಹೆಂಚಿನ ಇಂಚಿನ ಸಂಸ್ಕಾರಗಳು ನಮ್ಮ ಜೀವನೋಡು ಕಲ್ತಂದಂಡ ನಮ್ಮ ಸಮಾಜ ಮುಂದುವರಿಯಲು ಸಾಧ್ಯ ಒಂದು ಪನೊಂದು ಈಗ 2 ಅವಕಾಶ ಕೊರನೆಕ್ಕೆ ವಂದನೆ ಸಲ್ಲಿಸೋದು 2 ಬಾಧನೆ ಉಂಟು. ಆ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳು ವಿಶೇಷವಾಗಿ ಗಮನಿಸಬೇಕು ಅಂತ ನಿಮ್ಮೆಲ್ಲರನ್ನು ಕೇಳಿಕೊಳ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ಇವತ್ತು ಎಲ್ಲ ಮನೆಯಲ್ಲಿರುವಂತಹ ತಂದೆ ತಾಯಿಗಳ ಒಂದೇ ಚಿಂತೆ ಏನಂದರೆ ನಮ್ಮ ಮಕ್ಕಳು ಚೆನ್ನಾಗಿಲ್ಲ, ತಮ್ಮ ಮಕ್ಕಳು ಸರಿ ಇಲ್ಲ ಅಂತ. ಯಾಕೆ ಅಂತ ಅವರ ಪ್ರಶ್ನೆ ಇದ್ದು ಅವರನ್ನೇ ಪ್ರಶ್ನೆ ಮಾಡಿಲ್ಲ. ಅದು ಪ್ರಶ್ನೆ ಮಾಡಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವರಿಂದಲೇ ಸಿಗುತ್ತೆ. ಸಾಮಾನ್ಯ, ಯಾಕೆಂದರೆ ನಮ್ಮ ಒಟ್ಟು ಚಿಂತನೆಯಲ್ಲಿ ನಮಗೆಲ್ಲ ಹಿಂದೆ ಕಲಿಸಿಕೊಟ್ಟಿರೋದು ಮನೆಯೇ ಮೊದಲ ಪಾಠಶಾಲೆ, ಜನನಿತ ಮೊದಲ ಗುರು ಅಂತ. ನಮಗೆ ಮೊದಲ ಪಾಠಶಾಲೆ ಯಾವುದು? ಶಾಲೆಗೆ ಹೋಗೋದಕ್ಕಿಂತ ಮೊದಲು ಮನೆಯೇ. ಶಾಲೆಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವೇನು ಕಲಿಬೇಕೋ ಅದನ್ನು ಮನೆಯಲ್ಲೇ ಕಲಿಬೇಕು. ಕಲಿಸೋರು ಯಾರನ್ನು ನಮ್ಮ ತಾಯಿ ಕಲಿಸಬೇಕು. ಆದರೆ ಇದನ್ನು ಯೋಚನೆ ಮಾಡಿದಾಗ ಇವತ್ತು ಯಾವ ಹಂತದಲ್ಲಿ ನಾವಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಿಮಗಿಲ್ಲಿ ಚರ್ಚೆ ಆಗುವಂತಹ ವಿಷಯ. ಸ್ವಲ್ಪ ವರ್ಷಗಳ ಹಿಂದೆ ಹೀಗೆ ಕೆಲವರು ಒಂದು ಸರ್ವೆ ಮಾಡಿದರು. ಮಕ್ಕಳ ಮಧ್ಯೆಯಲ್ಲಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿದರು. ಮಕ್ಕಳಲ್ಲೆಲ್ಲರೂ ಕೇಳಿದ, ನಿಮ್ಮ ಪ್ರಾಯದ ಮಕ್ಕಳಲ್ಲಿ ಎಲ್ಲರಲ್ಲಿ ಕೇಳಿರೋದೇನಪ್ಪ ಅಂದರೆ, ನೀವು ಅತಿ ಹೆಚ್ಚು ದ್ವೇಷಿಸುವಂತಹ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಯಾರು? ನಿಮ್ಮ ಮನೆಯಲ್ಲಿ ನೀವು ಅತಿ ಹೆಚ್ಚು ದ್ವೇಷಿಸುವಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದರು. ಆ ಮಕ್ಕಳು ಏನು ಉತ್ತರ ಕೊಟ್ಟಿರ್ಬೋದು? ನಮ್ಮ ಯಾರು
ಕೆಲವರು ನಗು ನೋಡಿದಾಗ ಗೊತ್ತಾಗತ್ತೆ ನಮ್ಮ ಅಮ್ಮನೇ ನಮಗೆ ಮೊದಲ ಶತ್ರು ಅಂತ. ಮುಂದಿನ ಪ್ರಶ್ನೆ ಕೇಳಿದ್ರೆ ಯಾಕೆ ಅಂತ. ಅದಕ್ಕೆ ಆ ಮಕ್ಕಳು ಕೊಟ್ಟ ಉತ್ತರ, ಅಮ್ಮ ಯಾವಾಗ ನೋಡಿದರೆ ಎರಡೇ ಅಮ್ಮನಿಗೆ ಹೇಳಲಿಕ್ಕೆ ಗೊತ್ತು. ಏನು ಅಂದರೆ ಓದು ಬರಿ, ಓದು ಬರಿ, ಓದು ಬರಿ. ಅದು ಬಿಟ್ಟು ಅಮ್ಮ ಬೇರೇನೂ ಇಲ್ಲ. ನಿಮಗೂ ಇದೇ ಥರ ನಮ್ಮ ಅನುಭವ ಇರೋದು. ಓದು ಬರಿ ಇದು ಕೇಳಿ 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 ಮಕ್ಕಳಿಗೆ ಸಾಕಾಯಿತು. ಒಮ್ಮೆ ಸುಮ್ಮನೆ ಇರಮ್ಮ ಅಂತ ಹೇಳುವಂತಹ ಸ್ಥಿತಿಗೆ ಇವತ್ತು ಮಕ್ಕಳು ಬಂದಿದ್ದಾರೆ. ಯಾಕೆಂತೇಳಿ ಇವತ್ತು ಮಕ್ಕಳನ್ನು ಮಾರ್ಕ್ ಗಳಿಸುವಂತಹ ಯಂತ್ರಗಳನ್ನಾಗಿ ತಯಾರು ಮಾಡುವಂತಹ ಒಂದು ಜೀವಿಗಳನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಒಂದ್ಸಲ ನನ್ನ ಒಬ್ಬರು ಸ್ನೇಹಿತರ ಮನೆಗೆ ನಾನು ಹೋಗಿದ್ದೆ. ಮಗ ಕಾಲೇಜಿನಿಂದ ಮಾರ್ಕ್ ಲಿಸ್ಟ್ ತಗೊಂಡು ಬಂದಿದ್ದಾಗ ಅಮ್ಮ ಒಂದು ಬೆತ್ತ ಹಿಡ್ಕೊಂಡು ಅವನಿಗೆ ಗದರಿಸ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಯಾಕೆ ಅಂತ ಹೇಳಿದರೆ ಮಾರ್ಕ್ ಲಿಸ್ಟ್ ಕೈಲಿ ಏನೇ ಇವರು ಹುಡುಗ ಫೇಲ್ ಆಗಿದ್ದಾನೆ, ಅದಕ್ಕೆ ಅಮ್ಮ ಗದರಿಸ್ತಾರೆ ಅಂತ. ನಾನು ಕೇಳಿದ, ಅಲ್ಲಕ್ಕ ಏನಾಯ್ತು ಕತೆ, ಯಾಕೆ ಮಗನ ಜೋರು ಮಾಡ್ತಾ ಇದ್ದಾರೆ? ಇಲ್ಲಣ್ಣ, ಅವರಿಗೆ 94 ಮಾರ್ಕು ಸಿಕ್ಕಿದೆ, ಅವನೊಟ್ಟಿಗಿದ್ದವನಿಗೆ 97% ಸಿಕ್ಕಿದೆ, ಇವನಿಗೆ 94% ಮಾತ್ರ ಸಿಕ್ಕಿದೆ, 3% ಇವನಿಗೆ ಕಡಿಮೆ ಆಗಿದೆ. ಅಂದರೆ 94% ಸಿಕ್ಕಿನೂ ಆ ಅಮ್ಮನಿಗೆ ಮನಸ್ಸಿಗೆ ಸಮಾಧಾನ ಬಂದಿಲ್ಲ ಅಂತ ಸ್ಥಿತಿ ಇದೆ. ಅದಕ್ಕೆ ನಾನು ಅಮ್ಮನಿಗೆ ಹೇಳಿದೆ, ಅಕ್ಕ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಪ್ರೋಗ್ರೆಸ್ ಕಾರ್ಡಿನಲ್ಲಿ ಕೆಂಪು ಗೀಟಿ ಇಲ್ಲದಿದ್ದರೆ ನಾವೆಲ್ಲ ಎರಡು ಕೈ ಮೇಲೆ ಇಟ್ಟುಕೊಂಡು ಹಾರಾಡ್ತಾ ಇದ್ದೆವು, ಅಮ್ಮ ನಾನು ಪಾಸು ಅಂತ. ಯಾಕೆಂದರೆ ಕೆಂಪು ಗೆರೆ ಇಲ್ಲ, ಅಂದರೆ ಎಲ್ಲರಲ್ಲಿ 35% ಮಾರ್ಕ್, 35 ಮಾರ್ಕಿಗಿಂತ ಹೆಚ್ಚು ಸಿಕ್ಕಿದೆ ಅಂತ. ಈ ಒಂದು ಕಾಲ ಇತ್ತು ಹಿಂದೆ. ಅದು ನಮಗೇನು ತೊಂದರೆ ಆಗಿಲ್ಲ. ಅದು ಇವತ್ತೇನಾಗಿದೆ ಅಂದರೆ ಕಾಲ ಬದಲಾಗ್ತಾ ಇದೆ. ಮಕ್ಕಳು ಏನೋ ಒಂದು ಆಗಬೇಕು ಅಂತೇಳಿ ಅಪ್ಪ ಅಮ್ಮನ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ಮಕ್ಕಳನ್ನು ಒಂಥರ ಅವರಿಗೆ ಈ ಪ್ರಾಯದಲ್ಲಿ ಅವರಿಗೆ ಯಾವ ರೀತಿ ಜೀವನ ಸಿಗಬೇಕು, ಯಾವ ರೀತಿ ಸಂತೋಷ ಸಿಗಬೇಕು, ಅವರು ಹೇಗಿರಬೇಕೋ ಅದಕ್ಕೆ ಅವರಿಗೆ ಅವರನ್ನು ಯಥೇಚ್ಛವಾಗಿ ಆಡಲಿಕ್ಕೂ ಓಡಲಿಕ್ಕೂ ಮಾತಾಡಲಿಕ್ಕೂ ಬಿಡದೆ ಒಂದು ರೀತಿ ಕಟ್ಟಿ ಹಾಕಿ ಕಲಿಸುವಂತಹ ಒಂದು ಸ್ಥಿತಿ ಇವತ್ತು ಮನೆಯಲ್ಲಿ ಬಂದಿದೆ. ಅದಕ್ಕೆ ಇವತ್ತು ಮನೆಯ ವಾತಾವರಣ ತುಂಬ ಕೆಡ್ತಾ ಇದೆ. ಇದನ್ನೆಲ್ಲವನ್ನು ನಾವು ಮಕ್ಕಳು ಹಾಗೇನೆ ಮನೆಯ ಹಿರಿಯರು ಸೇರಿಕೊಂಡು ಒಟ್ಟಾಗಿ ಯೋಚನೆ ಮಾಡಿದಾಗ ನಮ್ಮ ಮನೆ ಹೇಗೆ ನಾವು ಚೆನ್ನಾಗಿ ಮಾಡಬಹುದು ಅನ್ನೋದು ನಮಗೆ ಅರ್ಥ ಆಗ್ಬೋದು. ಆ ದೃಷ್ಟಿಯಲ್ಲಿ ನಾವಿಲ್ಲಿ ಈ ಒಂದು ವಾರ ಏನೊಂದು ಬೇಸಿಗೆ ಶಿಬಿರ ಇಲ್ಲಿ ಇಟ್ಟುಕೊಳ್ತೀವಿ. ಇಲ್ಲಿ ಮಕ್ಕಳಿಗೂ ಶಿಕ್ಷಣ ಸಿಗುತ್ತೆ, ಯಾವುದಾದ್ರು ಒಂದು ದಿನ ಇಲ್ಲಿ ತಾಯಂದಿರಿಗೂ ಶಿಕ್ಷಣ ಸಿಗಬಹುದು ಅಂತ ಅನಿಸ್ತಾ ಇದೆ. ಆ ದೃಷ್ಟಿಯಲ್ಲಿ ಈ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಮಾತ್ರ ಹಾರೈಸಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ನಮಸ್ಕಾರ. ಶಿಬಿರವನ್ನು ಉದ್ಘಾಟಿಸಿದಂಥ ನಮ್ಮ ಹಿರಿಯರಾದಂಥ ಶ್ರೀಯುತ ಗೋಪಾಲ್ ಚೆಟ್ಟಿಯವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಶ್ರೀಯುತ ಗೋಪಾಲ್ ಕುದ್ದಾರ್ ಹಾಗೂ ಡಾಕ್ಟರ್ ಮೋಹನ್ದಾಸ್ ರೈ, ಶ್ರೀ ಗಣೇಶ್ ಭಟ್ ಪ್ರಧಾನ ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಹಾಗೆ ಸುದರ್ಶನ್ ಮೂಡಬಿದ್ರೆ, ರವೀಂದ್ರ ಶೆಟ್ಟಿ ಹೊಳಿದೊಟ್ಟು, ಇವರೆಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಈ ಒಂದು ಶಿಬಿರಕ್ಕೆ 1 ರಿಂದ 6 ತಾರೀಕು ತನಕ ಈ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಂಥ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಹಾಗೂ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಹಾಗೂ ಅರ್ಚಕ ವೃಂದದವರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಇವತ್ತಿನ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ಗುರುತಿನ ಚೀಟಿ ವ್ಯವಸ್ಥೆ ಮಾಡಿಕೊಟ್ಟಂಥ ಶ್ರೀಯುತ ನಿತ್ಯಾನಂದ ಭಂಡಾರಿ, ಸಾಂತ್ಯ ಮಾರುಜಾಗ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಒಂದು ಶಿಬಿರ ಆಗಬೇಕಿದ್ರೆ ಅದಕ್ಕೆ ತುಂಬ ಜನ ಸಂಪನ್ಮೂಲ ವ್ಯಕ್ತಿಗಳು ಬರಬೇಕು. ಈಗಾಗಲೇ ಕೆಲವು ಜನ ಬಂದಿದ್ದಾರೆ. ಅವರಿಗೂ ಕೂಡ ಶಿಶು ಮಂದಿರದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಂಬಿಕೊಂಡು ಬಂದಂಥ ಶ್ರೀ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕರುಣಿಸಲಿಂದ ಆ ದೇವಿಯಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮಂಗಳವನ್ನು ಹಾಡ್ತಾ ಇದ್ದೇನೆ. ಎಲ್ಲರ ಅನುಮತಿ ಇದ್ದಾಗ ಈ ಸಭಾ ಕಾರ್ಯಕ್ರಮ